ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದ್ದು ಎಡೆಬಿಡದೆ ಸುರಿದ ಮಳೆಗೆ ರೈಲು ಹಳಿಯ ಮೇಲೆ ಗುಡ್ಡ ಚರಿದ ಘಟನೆ ಜಿಲ್ಲೆಯ ಪುತ್ತೂರಿನ ವೀರಮಂಗಲದಲ್ಲಿ ನಡೆದಿದೆ. ರೈಲು ಸಾಗ್ತಾ ಇದ್ದಾಗಲೇ ಮಣ್ಣು ಕುಸಿದ ಪರಿಣಾಮ ರೈಲಿನ ಗಾರ್ಡ್ಗೆ ಕೊಂಚ ಪ್ರಮಾಣದ ಹಾನಿಯುಂಟಾಗಿದೆ. ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ವೀರಮಂಗಲದ ಗಡಿಪಿಲ ಎಂಬಲ್ಲಿ ಈ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಇನ್ನು ಘಟನೆಯ ಹಿನ್ನೆಲೆ ಗಾಂಧಿಧಾಮ್ ನಗರ್ ಕೊಯಿಲ್ ಎಕ್ಸ್‌ಪ್ರೆಸ್ ರೈಲು ಅರ್ಧ ದಾರಿಯಲ್ಲೇ ಉಳಿದಿದ್ದು, ಇದೀಗ ಹಳಿಯಿಂದ ಮಣ್ಣು ತೆಗೆಯುವ ಕಾಮಗಾರಿ ಆರಂಭವಾಗಿದೆ.